ಸಂತ ಜಾರ್ಜರ ನಾಮದಲ್ಲಿ ಪ್ರಸಿದ್ಧಿ ಹೊಂದಿರುವ ಕರ್ನಾಟಕದ ಪ್ರಥಮ ಜಾರ್ಜಿಯನ್ ತೀರ್ಥಾಟನಾ ಕೇಂದ್ರವಾದ ಕಡಬ ತಾಲೂಕಿನ ಇಸ್ಲಂಪಾಡಿ ಸೈಂಟ್ ಜಾರ್ಜ್ ಆರ್ಥೋಡಾಕ್ಸ್ ಸಿರಿಯನ್ ಚರ್ಚ್ನ ವಾರ್ಷಿಕ ಹಬ್ಬದ ಧ್ವಜಾರೋಹಣ ಮೇ 1ರಂದು ಬೆಳಗ್ಗೆ ನಡೆಯಿತು. ಮೇ 1ರಿಂದ 7ರ ತನಕ ವಾರ್ಷಿಕ ಹಬ್ಬವು ಬ್ರಹ್ಮಾವರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಯಾಕೋಬ್ ಮಾರ್ ಏಲಿಯಾಸ್ ಮೆತ್ರಪೋಲಿತ ಹಾಗೂ ರೆವರೆಂಡ್ ಫಾದರ್ ಡಾಕ್ಟರ್ ಜಾನ್ಸ್ ಅಬ್ರಹಂ ಕೋನಟ್ರ ನೇತೃತ್ವದಲ್ಲಿ ಹಾಗೂ ಅನೇಕ ಧರ್ಮಗುರುಗಳ ಸಹಕಾರದೊಂದಿಗೆ ನಡೆಯಲಿದೆ. ಮೇ 1ರಂದು ಬೆಳಗ್ಗೆ ಪ್ರಭಾತ ಪ್ರಾರ್ಥನೆ, ಬ್ರಹ್ಮಾವರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಯಾಕೋಬ್ ಮಾರ್ ಏಲಿಯಾಸ್ ಮೆತ್ರೋಪೋಲಿತಾರವರ ನೇತೃತ್ವದಲ್ಲಿ ದಿವ್ಯ ಬಲಿಪೂಜೆ, ಸಂತ ಜಾರ್ಜರೊಂದಿಗಿನ ಮಧ್ಯಸ್ಥ ಪ್ರಾರ್ಥನೆ ನಡೆದು ಹಬ್ಬದ ಧ್ವಜಾರೋಹಣ ನಡೆಯಿತು. ಈ ಸಂದರ್ಭದಲ್ಲಿ ಚರ್ಚ್ನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಫೌಲ್ ಜೇಕಬ್, ಕಾರ್ಯದರ್ಶಿ ವಿಎನ್ ಚಾಕೋ, ಟ್ರಸ್ಟಿ ಜಾನ್ ಅಬ್ರಹಂ ಚೀರಮಟ್ಟಂ, ಆಡಳಿತ ಮಂಡಳಿ ಸದಸ್ಯರುಗಳಾದ ಟಿಜೆ ಕುರಿಯಾಕೋಸ್, ಮೋಳಿ ಥೋಮಸ್, ರೋಯಿ ಟಿಕೆ, ಉನ್ನಿಟ್ಟ ಎಂಕೆ, ಮನೋಜ್ ಟಿಬಿ, ಜಿ ಜೋಸೆಫ್, ಜೋಜು ಜೋಸೆಫ್, ಸುನಿಲ್ ಟಿಬಿ, ಸುನೀಶ್ ಟಿಪಿ ಹಾಗೂ ಚರ್ಚ್ನ ಸದಸ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ